ಸರ್ವರಿಗೂ ಸ್ವಾಗತ. ಮೂರೂರ ಬೋವಿ ಮಹಿಳಾ ಸಭಾ ಸೋಮೇಶ್ವರ ಇದರ ಸದಸ್ಯರಿಂದ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ವರ್ಷಾವಧಿ ಜಾತ್ರೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಯುಕ್ತ ಈ ದಿನ ನಡೆಯುತ್ತಿರುವಂತಹ ನಾಟಕ ಜಡೆ ಹೆಣೆದಳು ಪಾಂಚಾಲಿ. ನಾಟಕದ ನಿರ್ದೇಶನ ವಿದ್ದು ಉಚ್ಚಿಲ್. ರಚನೆ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ. ರಂಗದ ಮೇಲೆ ಜಯಶ್ರೀ ಶ್ರೀನಿವಾಸ್, ಪಾವನ ಕರುಣಾಕರ್, ಪೂರ್ಣಿಮಾ ರವಿಕಿರಣ್, ಜಯಶ್ರೀ ಉಪೇಂದ್ರ, ಶಬರಿ ರಾಜೇಶ್, ದಿಶಾ ಅಡ್ಕ, ಪ್ರತಿಭಾ ರಾಘವ್, ಶಿಲ್ಪಾ ಪ್ರಶಾಂತ್, ಲಕ್ಷ್ಮೀ ರವಿ, ಸುಜಾತಾ ಪ್ರಕಾಶ್, ಸುನೀತಾ ಪ್ರಕಾಶ್, ಚಂದ್ರಾವತಿ ಬಾಲಕೃಷ್ಣ, ಪ್ರಜ್ಞಾ ರೋಷನ್, ತನಿಷ್ಕಾ ರಾಘವ್. ನಾಟಕಕ್ಕೆ ಸಂಗೀತ ಮೇಘನಾ ಕುಂದಾಪುರ. ಸಾಂಗತ್ಯದಲ್ಲಿ ದೀಪ್ತೇಶ್ ಕೋಟೆಕಾರ್. ಸಾಹಿತ್ಯ ಮನೋಜ್ ವಾಮಂಜೂರು. ವಸ್ತ್ರವಿನ್ಯಾಸ ಹಾಗೂ ಪ್ರಸಾದನ ಶಿವರಾಮ್ ಕಲ್ಮಡ್ಕ. ರಂಗವಿನ್ಯಾಸ ಬ್ರಿಜೇಶ್ ಭಟ್ಟಪ್ಪಾಡಿ ಹಾಗೆ ಸಾಯಿ ಕಿರಣ್. ಸಹಕಾರ ಸುಧೀಶ್ ಕೂಡ್ಲು, ರಾಘವ್ ಸೂರಿ, ರೋಹನ್ ಎಸ್ ಉಚ್ಚಿಲ್, ಜೀವನ್ ಸೋಮೇಶ್ವರ. ಈಗ ನಿಮ್ಮ ಮುಂದೆ ನಾಟಕ ಜಡೆ ಹೆಣೆದಳು ಪಾಂಚಾಲಿ. ಬಿಚ್ಚಿದ ಕೇಶವನು ಹೆಣೆವವನು ಯಾರು ಯಾರು ಯಾರು? ಅವಳ ಬಯಕೆಯ ಗೆಲುವವನು ಯಾರು ಯಾರು ಯಾರು? ನನ್ನ ಕೈಗಳು ತುಡಿಯುತ್ತಿದೆ ಎಂದು ನನ್ನ ಪ್ರತಿಜ್ಞೆಯನ್ನು ಪೂರೈಸಿಯೇನು ಎಂದು ನಿನ್ನ ಈ ಬಿಚ್ಚಿದ ಮುಡಿಯನ್ನು ಜಡೆ ಹೆಣೆದು ಕಟ್ಟಿಯೇನು ದೇವಿ? ಈ ಭೀಮಸೇನನನ್ನು ನಂಬಬಹುದು. ದುರ್ಯೋಧನನ ತೊಡೆ ಮುರಿದು ಬಸಿದ ಮೆತ್ತರಿಂದ ತೊಯ್ದ ಕೈಗಳಿಂದ ನಿನ್ನ ಜಡೆಯನ್ನು ಖಂಡಿತವಾಗಿಯೂ ಹೆಣೆಯುವೆನು. ನಾನು ಖಂಡಿತವಾಗಿಯೂ ಹೆಣೆಯುವೆನು. ನನಗೆ ಗೊತ್ತಿದೆ, ನೀವು ಆಡಿದಂತೆ ಮಾಡುವವರು. ಆದರೆ ಶಾಂತಿ ಮಂತ್ರ ಜಪಿಸುವ ಸೋದರನು ಅವನು ನಿಮ್ಮ ವೀರ ನಿರ್ಧಾರದಲ್ಲಿ ನಿಮ್ಮ ನೆರವಿಗೆ ನಿಲ್ಲಲಿ ಎಂದು ಹಾರೈಸುತ್ತೇನೆ. ದೇವಿ, ಆ ಕಾಲ ಬೇಗನೆ ಕೂಡಿ ಬರಲಿದೆ. ಭಗವಾನ್ ವಾಸುದೇವನ ಸಂಧಾನ ಮುಗಿಯಿತಂತೆ.
ಈಗ ನಿಮ್ಮ ಅಣ್ಣಂದಿರು ಯುದ್ಧ ಬೇಡವೆಂದರೆ ಧರ್ಮರಾಜನಾದ ನಾನು ನಿರಂತರ ಶಾಂತಿಯನ್ನು ಬಯಸಿದೆ. ಶತ್ರುಗಳು ನನ್ನ ಶಾಂತಿ ಪ್ರಿಯತೆಯನ್ನು ದೌರ್ಬಲ್ಯ ಎಂದು ದೂಷಿಸಿದರು. ದ್ಯೂತದ ಕೊಳ್ಳಿ ಒಡ್ಡಿ ನನ್ನ ಕೋಪಾಗ್ನಿಯನ್ನು ಕೆಣಕಲಾಯಿತು. ಪಾಂಚಾಲಿಯ ಮುಡಿಗೆ ಕೈ ಇಕ್ಕಿ ಸಭೆಯಲ್ಲಿ ಸೀರೆಯನ್ನು ಸೆಳೆದು ನನ್ನ ಕೋಪದ ಜ್ವಾಲೆಯನ್ನು ಕೆದಕಿ ಕೆದಕಿ ಉರಿಸಲಾಯಿತು. ಈಗ ಈ ಕಾಳ್ಗಿಚ್ಚು ಕೌರವರ ಕಾಡನ್ನು ಸುಡಲು ಸಜ್ಜಾಗಿದೆ. ನಾವೀಗ ಯುದ್ಧಕ್ಕೆ ಸನ್ನದ್ಧರಾಗೋಣ. ದೇವಿ, ಸಂತೋಷದ ಸುದ್ದಿ. ಅಣ್ಣನಿಗೂ ಅಪರೂಪಕ್ಕೊಮ್ಮೆ ಕೋಪ ಬರುತ್ತದೆ ಅಂತ. ಏನದು ಪ್ರಳಯ ಕಾಲದ ಸಿಡಿಲಿನಂತೆ ದುಂದುಬಿಯ ಮೊಳಗು? ದೇವಿ, ಯಜ್ಞ ಪ್ರಾರಂಭವಾಗಿದೆ. ಯಜ್ಞ? ಯಾವ ಯಜ್ಞ? ರಣಯಜ್ಞ, ನರಮೇಧದ ಮಹಾಯಜ್ಞ. ನೋಡುತ್ತಿರು ಪಾಂಚಾಲಿ, ಈ ಯಜ್ಞದಲ್ಲಿ ನಾವು ನಾಲ್ವರು ಋತ್ವಿಜರು. ಅಣ್ಣ ಧರ್ಮರಾಯನೇ ದೀಕ್ಷಿತನಾದ ಯಜಮಾನ. ಭಗವಾನ್ ಶ್ರೀಕೃಷ್ಣನೇ ಈ ಯಜ್ಞದ ಸೂತ್ರಧಾರ, ನಿರ್ದೇಶಕ. ಆ ಕೌರವರು ಮತ್ತವರ ಬೆನ್ನು ಕಟ್ಟಿ ನಿಂತ ಸಮಾಜ ದ್ರೋಹಿಗಳು ಈ ಯಜ್ಞದಲ್ಲಿ ಬಲಿಪಶುಗಳು. ಆರ್ಯಪುತ್ರ, ಅತ್ತೆ ಕುಂತಿಯ ಹರಕೆ ನಿಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡಲಿ. ಮತ್ತೆ ಯುದ್ಧದಲ್ಲಿ ಗೆದ್ದು ಬಂದು ಈ ಬಡವಿಯನ್ನು ಮರೆಯುವುದಿಲ್ಲ ತಾನೇ? ದೇವಿ, ಎಲ್ಲಾದರೂ ಉಂಟೆ? ಇನ್ನೂ ಸಂದೇಹವೇ? ಕೇಳು, ಆ ಕೌರವರ ಸಂತತಿಯನ್ನು ನಿರ್ಮೂಲ ಮಾಡದೆ ಈ ಭೀಮಸೇನ ಇನ್ನೆಂದೂ ನಿನ್ನ ನೋಡಲಾರ. ರಣರಂಗದಲ್ಲಿ ನಾವು ಹೇಗೆ ಹೋರಾಡಬೇಕೆಂದು ಯಾರೂ ಹೇಳಿಕೊಡಬೇಕಾಗಿಲ್ಲ. ನಮ್ಮ ಯುದ್ಧ ಕೌಶಲ ಇಡೀ ಜಗತ್ತಿಗೆ ತಿಳಿದಿದೆ. ಮಾಸಿರುವ ನಗುವನ್ನು ಸಿಕ್ಕಾದ ಜಡೆಯನ್ನು, ಮಾಸಿರುವ ನಗುವನ್ನು ಸಿಕ್ಕಾದ ಜಡೆಯನ್ನು ಹೆಣೆಯುವ ಇನಿಯನಿಗೆ ಕಾದಿರುವಳು ಅವಳು. ಹೆಣೆಯುವ ಇನಿಯನಿಗೆ ಕಾದಿರುವಳು ಅವಳು. ಓಂ ನಮೋ ಸೂರ್ಯದೇವಾಯ ನಮಃ. ಭಗವಾನ್ ಸೂರ್ಯದೇವ ಮುಗಿಲ ಕೊಳದಲ್ಲಿ ಅರಳಿದ ಕೆಂದಾವರೆ, ಮೂಡು ಬೆಣ್ಣಿನ ಹಣೆಯ ಕುಂಕುಮದ ಬೊಟ್ಟೆ, ನನ್ನ ಕನಸಿನ ಮಂಗಲವೆಲ್ಲ ಪರಿಹಾರವಾಗಲಿ. ನನ್ನ ಆರ್ಯಪುತ್ರನಿಗೆ ಆತನ ಸಹೋದರನಿಗೆ ಶುಭವಾಗಲಿ ಎಂದು ಹರಕೆ.
ಕನಸು ಎಚ್ಚರಕ್ಕಿಂತ ನಿಚ್ಚಳವಾಗಿ ನನ್ನ ಕಣ್ಣ ಮುಂದೆ ಕಾಣಿಸುವಂತಿದೆ. ಒಂದು ಭಾರೀ ಗಾತ್ರದ ಮುಂಗುಸಿ, ಅದರ ಸುತ್ತ 100 ಕರಿನಾಗರ ಹಾವುಗಳು. ನಾನು ನೋಡುತ್ತಿದ್ದಂತೆ ಆ ಮುಂಗುಸಿ 100 ಹಾವುಗಳನ್ನು ಕಡಿದು ಕೊಂದು ಹಾಕಿ. ಎಂಥ ಕನಸು! ಏನು ಭವಿಷ್ಯವೇ ವರ್ತಮಾನವಾಗಿ ನನ್ನ ಕನಸಿನಲ್ಲಿ ಮೂಡಿಬಂದಿದೆ. ಇದನ್ನೆಲ್ಲ ಹೇಗೆ ಅರ್ಥಶೂನ್ಯವೆಂದು ನಂಬಲಿ? ಆಮೇಲೆ ಆ ಮುಂಗುಸಿ ನನ್ನ ಮೈ ಮೇಲೆ ಏರಿ ಬಂತು. ನನ್ನ ತಲೆಮುಡಿಯನ್ನು ಕಚ್ಚಿ ಬಿಚ್ಚಿ ಹಾಕಿ ಅವರಿಗೊಂಡು ಎಚ್ಚರವಾದ. ಇದನ್ನೆಲ್ಲ ಹೇಗೆ ಸುಳ್ಳು ಎಂದು ತಳ್ಳಿ ಹಾಕುವುದು? ಕನಸಿಗೆ ತಲೆಯಿಲ್ಲ, ಬುಡವಿಲ್ಲ, ಬೇಕಾದಷ್ಟು ಬೀಳುತ್ತದೆ. ನಿನ್ನಂತಹ ವೀರ ಪತ್ನಿಯರು ಇದಕ್ಕೆಲ್ಲ ಹೆದರಬಾರದು. ಆರ್ಯಪುತ್ರ, ಏಕೋ ಹೆದರಿಕೆ? ದೇವಿ, ದ್ರೋಣ ಕರ್ಣನಂತಹ ವೀರರು ಲಕ್ಷ ಲಕ್ಷ ಸೇನಾಪಡೆಗಳು, ನಾವು 100 ಮಂದಿ ಸೋದರಿಯದ ಸೋದರರು. ಇದರ ಮುಂದೆ ಯಾವುದು ಎಣೆ? ನಿನ್ನ ಭಯಕ್ಕೆ ಕಾರಣವೇ ಇಲ್ಲ. ಆರ್ಯಪುತ್ರ, ನೀವಿರುವಾಗ ನನಗೇಕೆ ಭಯ? ನಿಮ್ಮ ಬಯಕೆಗಳೆಲ್ಲ ನಿರಾತಂಕವಾಗಿ ಈಡೇರಬೇಕು ಅಷ್ಟೇ ನನ್ನ ಆಸೆ. ನನ್ನ ಬಯಕೆ ನೋಡು, ಇದೇ ನನ್ನ ಬಯಕೆ. ನಾನು ನೀನು ನಾವಿಬ್ಬರು ಹಾಯಾಗಿ ವಿಹರಿಸುತ್ತಿರಬೇಕು. ಇತ್ತನು ನಿನ್ನ ಆ ಪ್ರೀತಿ ತುಂಬಿದ ತಾವರ ಗಂಡಿನ ನಸೆ ನೋಟ, ನಾಚಿಕೆಯಿಂದ ಅರ್ಥದಲ್ಲಿಯೇ ಪೂರ್ಣ ವಿರಾಮ ಹಾಕುವ ನಿನ್ನ ಆ ಮಾತಿನ ಬಿಗು, ಮೈ ಮರೆಸುವ ಮುಗುಳು ನಗು, ಮಾಟವಾದ ತುಟಿ, ಇದೇ ಈ ದುರ್ಯೋಧನನ ಸಂಪತ್ತು. ಆ ತುಟಿಯ ಅಮೃತವನ್ನು ಹೀರಿ ಅಮರನಾಗಬೇಕೆಂಬುದೇ ಈ ಸುಯೋಧನನ ಬಯಕೆ. ದೇವಿ, ಇತ್ತ ಬಾ, ಇಲ್ಲಿ ಕೂಡು. ನಿನಗಾಗಿ ತುಡಿಯುತ್ತಿದೆ ಈ ನನ್ನ ತೊಡೆ. ಮುರಿದು ಬಿತ್ತು ಮಹಾರಾಜ, ಮುರಿದು ಬಿತ್ತು ಸುಳಿಗಾಳಿಗೆ ರಥದ ಪತಾಕೆ ಮುರಿದು ಬಿತ್ತು. ಆರ್ಯಪುತ್ರ, ಇಂತಹ ಸುದ್ದಿಗಳಿಂದ ನನಗೇಕೋ ಭಯವಾಗುತ್ತಿದೆ. ಮತ್ತೆ ಇಂದು ಸಂಜೆಯ ಒಳಗೆ ನಿಮ್ಮ ಭಾವನಾದ ಜಯದ್ರಥನನ್ನು ಅರ್ಜುನ ಮುಗಿಸಿ ಬಿಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾನಂತೆ. ಅಭಿಮನ್ಯು ಸತ್ತ ದುಃಖದಲ್ಲಿ ಅರ್ಜುನ ಏನೇನೋ ಬಡಬಡಿಸಿದ. ನೀನು ಗಾಬರಿಯಾಗಿ ಬಿಟ್ಟೆ. ಮಹಾರಾಜ ಜಯದ್ರಥನನ್ನು ನಾನು ರಕ್ಷಿಸುತ್ತೇನೆ. ಅರ್ಜುನ ಆತನ ಕೂದಲನ್ನು ಕೊಂಕಿಸಲಾರ. ಆರ್ಯಪುತ್ರ, ಅಷ್ಟೇ ಅಲ್ಲ, ಅರ್ಜುನ ಇಂದು ಸಂಜೆ ಒಳಗೆ ಪ್ರತಿಜ್ಞೆ ಮುಗಿದಿದ್ದರೆ ಅವನು ಬೆಂಕಿಗೆ ಹಾರಿ ಆತ್ಮಾರ್ಪಣೆ ಮಾಡಿಕೊಳ್ಳುವುದಾಗಿ ಘೋಷಿಸಿದ್ದಾನಂತೆ. ನನಗೂ ತಿಳಿದಿದೆ ಈ ಸಂತೋಷದ ಸುದ್ದಿ. ಇಂದು ಸಂಜೆ ಅರ್ಜುನನ ಕತೆ ಮುಗಿಯುತ್ತದೆ. ತಾನಾಗಿಯೇ ಸಾಯುತ್ತಾನೆ ಎಂದ ಮೇಲೆ ನಮ್ಮ ಕೆಲಸ ತುಂಬಾ ಸುಲಭವಾಯಿತು. ಆರ್ಯಪುತ್ರ, ಅರ್ಜುನನ ಪ್ರತಿಜ್ಞೆ ಎಂದಾಗ ಮನಸ್ಸು ಕಾತರಗೊಳ್ಳುತ್ತದೆ. ನೀವು ಅದನ್ನು ಅಷ್ಟು ಸುಲಭವಾಗಿ ತಳ್ಳಿಬಿಡುವಂತಿಲ್ಲ. ದೇವಿ, ನಿನಗೂ ನನ್ನ ಬಲದ ಮೇಲೆ ಸಂಶಯವೇ? ಮಹಾರಾಜ ಜಯದ್ರಥನನ್ನು ನಾನು ರಕ್ಷಿಸುತ್ತೇನೆ.
ಸೋತ ಅರ್ಜುನ ಬೆಂಕಿಗೆ ಹಾರಿ ಪ್ರಾಣ ಬಿಡುವುದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು. ನಾನೀಗಲೇ ಯುದ್ಧರಂಗಕ್ಕೆ ತೆರಳುತ್ತೇನೆ. ರಥ ಸಿದ್ಧಗೊಳಿಸು. ಅಂಗರಾಜ, ಆಚಾರ್ಯ ದ್ರೋಣರು ಎಂತಹ ಕೆಲಸ ಮಾಡಿಬಿಟ್ಟರು. ಶಸ್ತ್ರಗ್ರಹಣದ ಜರೂರು ಇದ್ದಾಗ ಶಸ್ತ್ರ ಸನ್ಯಾಸ ಮಾಡಿಬಿಟ್ಟರು. ಮಹಾರಾಜ, ನಿನಗಿನ್ನೂ ಆ ಬ್ರಾಹ್ಮಣನ ಒಳಗುಟ್ಟು ತಿಳಿದಿಲ್ಲ. ತನ್ನ ಮಗನಾದ ಅಶ್ವತ್ಥಾಮನೇ ದೇಶವನ್ನಾಳುವ ದೊರೆಯಾಗಬೇಕೆಂಬ ಆಸೆ ಗುರು ದ್ರೋಣರಿಗೆ. ಅದಕ್ಕಾಗಿಯೇ ಇಷ್ಟು ದಿನ ಹೋರಾಡಿದರು, ಅಲ್ಲದೆ ನಿನಗಾಗಿ ಅಲ್ಲ. ಇಂದು ಮಗ ಸತ್ತ ಎಂಬ ಸುದ್ದಿ ಬಂದೊಡನೆ ಯುದ್ಧ ಬೇಡವಾಯಿತು, ಶಸ್ತ್ರ ತ್ಯಾಗ ಮಾಡಿದರು. ಓಹೋ, ಹೀಗೋ? ಇದು ಸಂಭವ. ಮಿತ್ರ, ಅದಕ್ಕೆಂದೇ ದ್ರೋಣರ ಯುದ್ಧದಲ್ಲಿ ನಿನ್ನ ವಿರೋಧಿಗಳನ್ನು ಕೊಲ್ಲಲು ಅಷ್ಟೊಂದು ಉತ್ಸಾಹವೂ ತೋರಲಿಲ್ಲ. ಅದು ನಿಜ. ಅದಲ್ಲದೆ ಮಹಾರಾಜ, ಬಾಲ್ಯದಿಂದಲೂ ಈ ದ್ರೋಣನ ಕುಟಿಲ ಬುದ್ಧಿಯನ್ನು ತಿಳಿದುಕೊಂಡಂತ ಧ್ರುಪದ ರಾಜ ತನ್ನ ರಾಜ್ಯದಲ್ಲಿ ಆತನನ್ನು ಇರಕೊಡಲಿಲ್ಲ. ಅಂಗರಾಜ, ಆಚಾರ್ಯ ಪುತ್ರ ಇತ್ತ ಕಡೆಯೇ ಬರುತ್ತಿದ್ದಾನೆ. ಬಹುಶಃ ದ್ರೋಣರು ಹತರಾದ ವಿಷಯ ಆತನಿಗೂ ತಿಳಿದಿರಬೇಕು. ದುರ್ಯೋಧನ, ನನ್ನ ತಂದೆ ಭೀಮಸೇನನ ಗದೆಗೆ ಬಲಿಯಾದರೆ ಇಲ್ಲ ಅಶ್ವತ್ಥಾಮ, ಮತ್ತೆ ಅರ್ಜುನನ ಗಾಂಡೀವಕ್ಕೆ ಎಲ್ಲಾದರೂ ಉಂಟೆ. ಹಾಗಾದರೆ ಶ್ರೀಕೃಷ್ಣನ ಸುದರ್ಶನ ಚಕ್ರಕ್ಕೆ ಅದೂ ಅಲ್ಲ. ಈ ಮೂವರಲ್ಲದೆ ಇನ್ನಾರು ನನ್ನ ತಂದೆಯನ್ನು ಕೊಲ್ಲೋದು ಕನಸಿನ ಮಾತು. ಅಶ್ವತ್ಥಾಮ, ಆಚಾರ್ಯ ದ್ರೋಣರು ಶೋಕದಿಂದ ಶಸ್ತ್ರತ್ಯಾಗ ಮಾಡಿ ಕುಳಿತಿದ್ದಾಗ ಅನ್ಯಾಯವಾಗಿ ಕೊಂದರು. ಶೋಕ, ಶಸ್ತ್ರತ್ಯಾಗ ಯಾವ ಕಾರಣಕ್ಕಾಗಿ? ಅಶ್ವತ್ಥಾಮ, ನಿನ್ನ ಕಾರಣಕ್ಕಾಗಿ. ನನ್ನ ಕಾರಣಕ್ಕಾಗಿಯೇ? ಹೌದು ಅಶ್ವತ್ಥಾಮ. ಇಂದು ಯುದ್ಧದಲ್ಲಿ ಅಶ್ವತ್ಥಾಮ ಎನ್ನುವ ಆನೆ ಸತ್ತಿತು. ಅದನ್ನೇ ನೆಪ ಮಾಡಿಕೊಂಡ ಧರ್ಮರಾಜ ಆಚಾರ್ಯರ ಕಿವಿಯ ಬಳಿ ಬಂದು ಅಶ್ವತ್ಥಾಮ ಸತ್ತ ಎಂದ. ಇದನ್ನೇ ನಿಜವೆಂದು ನಂಬಿದ ದ್ರೋಣರ ಕೈಯಿಂದ ಅಸ್ತ್ರ ಕಣ್ಣಿಂದ ಕಂಬನಿ ತಾನಾಗಿಯೇ ಉರುಳಿಬಿತ್ತು. ಅಯ್ಯೋ, ನಾನು ಸತ್ತೇ ಎಂದು ಸುದ್ದಿ ತಿಳಿದ ಮಾತ್ರಕ್ಕೆ ನೀವು ದೇಹ ತ್ಯಾಗ ಮಾಡಿದ್ದೀರಿ. ಆದರೆ ನೀವು ಸತ್ಯ ಸುದ್ದಿ ತಿಳಿದು ಇನ್ನು ನಾನು ಬದುಕಿದ್ದೀನಿ.
ಅಂಗರಾಜ, ಸಾಕು ಮಾಡು ನಿನ್ನ ಉಪದೇಶ. ಈ ಅಶ್ವತ್ಥಾಮನು ಕೈಯಲ್ಲಿ ಕತ್ತಿ ಹಿಡಿಯುವ ಬದಲು ಕಣ್ಣೀರು ಸುರಿಸ್ತಿರಬೇಕೆ? ನೀನು ಯಾರಲ್ಲಿ ಮಾತನಾಡ್ತಿರುವೆ ಗೊತ್ತೇ? ಈ ಅಶ್ವತ್ಥಾಮನು ಆಯ್ದ ನಿನ್ನಂತೆ ಗುರು ಶಾಪದಿಂದ ನಿಸತ್ವವಾಗಿಲ್ಲ. ನಾನು ನಿನ್ನಂತೆ ಹೇಡಿಯಾಗಿ ರಣಾಂಗಣದಿಂದ ಓಡಿ ಬರಲಿಲ್ಲ. ಜಾತಿ ಕೆಟ್ಟ ಸೂತ ಪುತ್ರನೂ ಅಲ್ಲ. ನಾನು ಸೂತ ಪುತ್ರನ ಯಾರಾದರೇನು? ಜನ್ಮ ಭಗವಂತನ ಕೈಯಲ್ಲಿ, ಪೌರುಷ ನನ್ನ ಕೈಯಲ್ಲಿ. ಯಾರಿಗೆ ಬಿಗಿ ಹಿಡಿದು ಮಾತನಾಡೋ ಅಶ್ವತ್ಥಾಮ? ನಾನು ನಿನ್ನ ತಂದೆಯಂತೆಯೇ ರಣರಂಗದಲ್ಲಿ ಶಸ್ತ್ರ ತ್ಯಾಗ ಮಾಡಿದ ಹೇಡಿಯಲ್ಲ. ಸೂತ ಕುಲಕ್ಕೆ ಮಸಿ ಬೆಳೆದಂತ ದುರಾತ್ಮ. ಏನೋ ತುಟಿ ಮೇರೆ ಮಾತನಾಡುತ್ತಿರುವೆ. ನನ್ನ ತಂದೆ ದ್ರೋಣರ ಮೇಲೆ ಇಂತಹ ನಿಂದನೆಯ ಮಾತೆ ತಿಳಿಗೇರಿ. ಇದೋ ನನ್ನ ಕತ್ತಿಗೆ ನಿನ್ನ ತಲೆಯಲ್ಲಿ ಆಚಾರ್ಯ ಪುತ್ರ ತಾಳು. ಈ ರೀತಿ ಕೊಚ್ಚಿಕೊಳ್ಳುವ ನೀನು ಎಂಥ ಬ್ರಾಹ್ಮಣ? ದುರ್ಯೋಧನ, ಈತನಿಗೆ ನಾನು ಯಾರೆಂದು ತೋರಿಸಿಕೊಡ್ತೇನೆ. ಅಂಗರಾಜ, ಆಚಾರ್ಯ ಪುತ್ರ, ಮೊದಲು ಇಬ್ಬರು ಶಾಂತರಾಗಿರಿ. ದುರ್ಯೋಧನ, ಅವನಿಗೆ ನನ್ನ ತೋಳ ಸೆರೆಯಲ್ಲಿ ಸಾವು ಕಾದಿದೆ. ಮೊದಲು ಇವನು, ಆಮೇಲೆ ಅರ್ಜುನ. ಇಬ್ಬರ ಕಥೆಯನ್ನು ಮುಗಿಸಿಬಿಡ್ತೇನೆ. ನಿಲ್ಲಿ ನಿಲ್ಲಿ. ಒಂದೇ ಪಕ್ಷದ ಇಬ್ಬರು ಹೀಗೆ ಕಾದಾಡಿದರೆ ನಮ್ಮ ಗತಿ ಏನು? ಕತ್ತಿಗೆ ವಿಶ್ರಾಂತಿಯಾಗಲಿ. ದುರ್ಯೋಧನ, ಕತ್ತಿಗೆ ವಿಶ್ರಾಂತಿಯೇ? ಹಾಗೆ ಆಗಲಿ. ಆದರೆ ಈ ಸೋತ ಪುತ್ರನು ಬದುಕಿನ ತನಕ ಈ ಅಶ್ವತ್ಥಾಮನು ಕತ್ತಿ ಹಿಡಿಯುವುದಿಲ್ಲ. ಅಶ್ವತ್ಥಾಮನ ಕತ್ತಿಗೆ ದೀರ್ಘ ವಿಶ್ರಾಂತಿ. ನಾನು ನೋಡುತ್ತೇನೆ. ಇವನು ಭೀಮಾರ್ಜುನನ್ನು ಗೆದ್ದು ತನ್ನ ಪೌರುಷವನ್ನು ಅವನು ತೋರಲಿ. ಶಸ್ತ್ರ ತ್ಯಾಗವು ಆಗ ತಂದೆ, ಈಗ ಮಗ. ಈ ರೋಗ ನಿಮ್ಮಲ್ಲಿ ಆನುವಂಶಿಕವಾಗಿ ಹರಿದು ಬಂದಂತಿದೆ. ಹೋಗಯ್ಯ ಹೋಗು. ಹೆಂಗಸರ ಕೈಯಲ್ಲಿ ಬಳೆ ಇದೆ, ನಿನ್ನ ಕೈಯಲ್ಲಿ ಅಸ್ತ್ರವಿದೆ. ಅದನ್ನು ಹಿಡಿದು ನೀನು ಮಾಡುವುದಾದರೂ ಏನು? ನಾನು ನೋಡುತ್ತೇನೆ.
ಯುದ್ಧವಿದು ಭೀಕರ ಗಡಿಯಿರದ ಯುದ್ಧ ಯುದ್ಧ ಯುದ್ಧವಿದು ಭೀಕರ ಗಡಿಯಿರದ ಯುದ್ಧ ನೀತಿ ನಿದ್ರಿಸುವಾಗ ಮಡಿಯಿರದ ಯುದ್ಧ ಒಳಗೊಳಗೆ ಒಳ ಸಂಚು ತಲಾಂತರದ ಯುದ್ಧ ಮೊದಲಿರದ ಕೊನೆಯಿರದ ಆಟ ಯುದ್ಧ ಮೊದಲಿರದ ಕೊನೆಯಿರದ ಆಟ ಯುದ್ಧ ಮಹಾರಾಜರಿಗೆ ಜಯವಾಗಲಿ. ಯಾರು? ಸುಂದರ ಕನೆ. ಏನು ಬಂದೆ? ಅಂಗರಾಜನಿಗೆ ಕ್ಷೇಮ ತಾನೆ? ದೊರೆ, ಶರೀರದ ಮಟ್ಟಿಗೆ ಕ್ಷೇಮ. ಏಕೆ? ಅರ್ಜುನ ರಥ ಕುದುರೆಗಳನ್ನು ಭಗ್ನಗೊಳಿಸಿದನೆ. ಭಗ್ನಗೊಳಿಸಿದ ರಥವನ್ನಲ್ಲ, ಮನೋರಥವನ್ನ. ಏನದು ಒಗಟು? ಸ್ಪಷ್ಟವಾಗಿ ಹೇಳು. ದೊರೆ, ಕುಮಾರ ದುಶ್ಯಾಸನ ದುರಂತದಿಂದ ಕೋಪಗೊಂಡ ಅಂಗರಾಜ ಭೀಮಸೇನನ ಜತೆ ಹೋರಾಟಕ್ಕೆ ನಿಂತರು. ಮುಂದೇನಾಯಿತು? ಭೀಕರವಾದ ಹೋರಾಟ ನಡೆಯಿತು. ಆಗ ಕೃಷ್ಣ ಅರ್ಜುನ ರಥವನ್ನು ಅತ್ತ ದೌಡಾಯಿಸಿದ. ಮುಂದೆ ಭೀಮಾರ್ಜುನರಿಬ್ಬರು ಅಂಗರಾಜನ ಮೇಲೆರಗಿದರು. ಇದನ್ನು ಕಂಡು ಅಂಗರಾಜನ ಪುತ್ರ ವೃಷಸೇನ ತಂದೆ ಸಹಾಯಕ್ಕೆ ಬಂದ. ಅರ್ಜುನನಿಗೂ ಆತನಿಗೂ ಘನಘೋರವಾದ ಯುದ್ಧ ನಡೆಯಿತು. ಆತ ಅರ್ಜುನನ ಬಾಣಗಳಷ್ಟೇ ಅಲ್ಲ, ಶಕ್ಯ ಯುದ್ಧವನ್ನು ಮುರಿದು ಬಿಟ್ಟ. ಭಲೆ ಭಲೆ. ಮುಂದೆ ಮುಂದೇನು? ಎಲ್ಲ ಪೌರುಷ ವ್ಯರ್ಥವಾಯಿತು. ಕೊನೆಗೆ ಅರ್ಜುನನ ಬಾಣಕ್ಕೆ ವೃಷಸೇನ ಬಲಿಯಾದ. ಅಂಗರಾಜನಿಗೆ ಆತನ ಉಳಿಸುವುದು ಸಾಧ್ಯವಾಗಲಿಲ್ಲ. ಅಯ್ಯೋ, ಗುರುವಿದಿಯೇ. ಇನ್ನೆಷ್ಟು ದುಃಖದ ಸುದ್ದಿಗಳನ್ನು ಕೇಳಿಸಬೇಕೆಂದು. ಸಮಾಧಾನ ಪ್ರಭು, ಮುಂದಿನ ಮಾತು ಕೇಳಿ. ಮದ್ರಾಧಿಪಶಲ್ಯ ಅಂಗರಾಜರನ್ನು ಎಚ್ಚರಿಸಿದ. ಕುದುರೆಗಳ ಕಾಲು ಸೊರಗಿವೆ, ರಥ ಮುರಿದು ಮುಗ್ಗರಿಸಿದೆ. ಇನ್ನು ಯುದ್ಧ ಸಾಧ್ಯವಿಲ್ಲ. ಆಗ ಕಣ್ಣೀರು ತುಂಬಿದ ಕಂಗಳಿಂದ ಅಂಗರಾಜ ರಥದಿಂದಿಳಿದರು. ತಲೆಯ ಪಾಗನ್ನೇ ಆಯಿತು. ರಥದಿಂದ ಬರ ಸಂದೇಶವನ್ನು ನನ್ನ ಕೈಯಲ್ಲಿ ಕೊಟ್ಟರು. ಎಲ್ಲಿ? ಇತ್ತ ಕೊಡು. ದಾದಾಲಿಂಗನ
ಬಾಡಿದುಳಿದ ಒಬ್ಬನೇ ಒಬ್ಬ ಮಗ. ಸಂಜಯ, ನಿಜಕ್ಕೂ ನನ್ನ ಮಗ ಬದುಕಿದ್ದಾನೆ? ಅಗೋ, ದೂರದಲ್ಲಿ ಏಕಾಂಗಿಯಾಗಿ ಕುಳಿತಿದ್ದಾನೆ. ಸಂಜಯ, ನಮ್ಮನ್ನು ಅವನೆಡೆಗೆ ಕರೆದೊಯ್ಯಲಾರೆಯ? ಆಗಲಿ ದೊರೆ. ಹೊರಗಣ್ಣ ಮುಚ್ಚಿದರು ಒಳಗಣ್ಣ ತೆರೆಯು, ಹೊರಗಣ್ಣ ಮುಚ್ಚಿದರು ಒಳಗಣ್ಣ ತೆರೆಯು. ಮಗು, ಮುದಿ ಕುರುಡರು ನಾವೇ ನಿನ್ನನ್ನು ಅರಸಿಕೊಂಡು ಬಂದರು, ನೀನು ಮಾತನಾಡುವುದಿಲ್ಲವೇ? ಮಗು ಮಗು ಯಾಕೆ ಮೌನವಾಗಿ ಕುಳಿತಿರಿ? ಏನಾದರೂ ಮಾತನಾಡು. ಅಪ್ಪ, ನಿಮ್ಮ ಕಣ್ಣೀರಿಗೆ ಮಾತ್ರ ಕಾರಣನಾದ ಈ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದವನನ್ನು ಮಗು ಎಂದು ಏಕೆ ಕರೆಯುತ್ತೀರಿ? ಸಾಕು ಬಿಡು ಅಂತ ಮಾತು. ಒಬ್ಬನಾದರೂ ಉಳಿದಿರುವೆಯಲ್ಲ, ಕುರುಡರಿಗೆ ದಂಟೆಯಾಗಿ ರಾಜ್ಯ ಹಾಳಾಗಿ ಹೋಗಲಿ. ನೀನಾದರೂ 100 ಕಾಲ ಬಾಳಪ್ಪ. ವೀರ ಕ್ಷತ್ರಿಯ ಬಾಯಲ್ಲಿ ಇಂಥ ಮಾತು ಬರಬಾರದಮ್ಮ. ನಿನ್ನ ಎಲ್ಲ ಮಕ್ಕಳನ್ನು ಕೊಂದು ತಿಂದವ ನಾನು. ನಾನೊಬ್ಬ ಬದುಕುಳಿದು ಪ್ರಯೋಜನವೇನು? ಮಗು, ನೀನೇ ಹೀಗೆ ಕಂಗೆಟ್ಟರೆ ಹೇಗೆ? ನೀನು ಸಾವರಿಸಿಕೊಂಡು ನಮ್ಮನ್ನು ಸಂತೈಸಬೇಕು. ಅಪ್ಪ, ಸಂತೈಕೆ ಈಗ ಅರ್ಥವಿಲ್ಲದ ಮಾತು. ಮಗು, ಪ್ರಸನ್ನನಾಗು. ತಾಯಿಯಾಗಿ ಕೈ ಜೋಡಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಇನ್ನಾದರೂ ಯುದ್ಧ ಸಾಕು ಮಾಡು. ಹೊಸ ಸರ್ವಸ್ವವನ್ನು ಕಳಕೊಂಡ ನಮ್ಮ ಮಾತನ್ನು ಕೇಳಪ್ಪ. ಭೀಷ್ಮ, ದ್ರೋಣ ಅಂತವರೆಲ್ಲ ಹತರಾದರು. ಕರ್ಣನ ಮಗ ಅವನೆದುರೇ ಹತನಾದ. ಮಕ್ಕಳಲ್ಲಿ ನೀನೊಬ್ಬನೇ ಉಳಿದವನು. ಇನ್ನಾದರೂ ಈ ಛಲ ಬಿಡು. ಕುರುಡರಾದ ನಮ್ಮನ್ನು ಕಾಪಾಡು. ಮಕ್ಕಳನ್ನು ಕಳೆದುಕೊಂಡು ದುಃಖಿತಳಾದ ತಾಯಿ ಹಾಗೆ ಮಾತನಾಡಿದರೆ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಅಪ್ಪ, ನೀವು ಇಂಥ ಮಾತನಾಡುವುದೇ? ಅಂಥದ್ದೇನೂ ಇಲ್ಲ ಮಗು. ಎಲ್ಲ ಮಕ್ಕಳನ್ನು ಮುಕ್ಕಿ ತಿಂದೆ. ಇನ್ನು ನಾನೊಬ್ಬ ಬದುಕಬೇಕು. ಅದಕ್ಕಾಗಿ ಸಂತಾನ ನಮ್ಮ ನಾಚಿಕೆಗೆ ಕೆಲಸ ಮಾಡಲೇ? ಮಗು, ಧರ್ಮರಾಜನೇ ಹಿಂದಿನದೆಲ್ಲವನ್ನು ಮರೆತು ಸಂಧಾನಕ್ಕೆ ಬರುವಂತೆ ನಾನೊಪ್ಪಿಸುತ್ತೇನೆ. ಹೇಗೆ? ಐವರಲ್ಲಿ ಒಬ್ಬ ತಮ್ಮ ಸತ್ತರೂ ತಾನು ಬದುಕುವುದಿಲ್ಲವೆಂದು ಆತನ ಪ್ರತಿಜ್ಞೆ ಇದೆ. ಯುದ್ಧ ಎಂದ ಮೇಲೆ ಸಾವು ಬದುಕು ಅನಿಶ್ಚಿತ. ಹಾಗಾಗಿ ಆತನಿಗೆ ಯುದ್ಧ ಬೇಕಿಲ್ಲ. ಖಂಡಿತವಾಗಿಯೂ ಸಂಧಾನಕ್ಕೆ ಒಪ್ಪಿಯೇ ತೀರುತ್ತಾನೆ. ಒಬ್ಬ ತಮ್ಮ ಸತ್ತರೂ ಬದುಕುವುದಿಲ್ಲ ಎಂದು ಅವನು ಪ್ರತಿಜ್ಞೆ ಮಾಡಿದ್ದಾನೆ. ಆದರೆ ಎಲ್ಲ ತಮ್ಮಂದಿರನ್ನು ಕಳೆದುಕೊಂಡು ನಾನೊಬ್ಬ ಬದುಕಬೇಕು. ಅದಕ್ಕಾಗಿ ಸಂಧಾನದ ಎಂಜಲಿಗೆ ಕೈಯೊಡ್ಡಬೇಕು ಅಲ್ಲವೇ? ಅದು ಈ ದುರ್ಯೋಧನನಿಂದ ಸಾಧ್ಯವಿಲ್ಲ. ಏನಿದು ಹಾಹಾಕಾರ? ತುತ್ತಿರಿಯುವುದು ಯುದ್ಧರಂಗದಿಂದಲೇ ಕೇಳಿ ಬರುತ್ತಿದೆ.
ಹತನಾದ ಕರ್ಣ, ಮಿತ್ರ ಕರ್ಣ, ನನ್ನನ್ನ ಕಲಿತರಳಿದೆಯ ಕರ್ಣ. ನನಗಾಗಿ ನೀನು ಸತ್ತೆ, ಆದರೆ ಈ ಜೀವ ಇನ್ನೂ ಸಾಯದೆ ಉಳಿದಿದೆ. ನಿನ್ನ ಅಗಲಿಕೆಯ ನೋವನ್ನು ಹೇಗೆ ಸಹಿಸಲಿಕ್ಕೆ ಕೊನೆಯ ಒಂದೇ ಒಂದು ಆಲಂಬನವು ಮುರಿದು ಬಿತ್ತು. ಸಮಾಧಾನ ತಂದುಕೋ. ಸಂಜಯ, ನನ್ನ ಮಿತ್ರ ಹೇಗೆ ಹತನಾದನೆಂದು ಹೇಳು ಸಂಜಯ, ಹೇಳು. ಅಂಗರಾಜನ ರಥದ ಗಾಲಿ ನೆಲದಲ್ಲಿ ಹೂತು ಹೋಯಿತು. ಅದೇ ಸಮಯಕ್ಕೆ ಸರಿಯಾಗಿ ಅರ್ಜುನ ಬಾಣ ಬಿಟ್ಟು ಅನ್ಯಾಯವಾಗಿ ಕೊಂದು ಬಿಟ್ಟ. ಮೋಸದ ಕೊಲೆ. ಸೇಡು, ಸೇಡು. ನಾನು ಈ ಸೇಡನ್ನು ತೀರಿಸಲೇಬೇಕು. ನಾನೀಗ ಗದಾಪಾಣಿಯಾಗಿ ಯುದ್ಧರಂಗಕ್ಕೆ ತೆರಳುತ್ತೇನೆ. ಜಯವಾಗಲಿ. ಹೋ ಆಚಾರ್ಯ ಪುತ್ರ, ಸುಯೋಧನ ಕರ್ಣ ಬಹಳಷ್ಟು ಮಾತನಾಡಿದ, ಆದರೆ ಏನೂ ಮಾಡದೆ ಹಾಗೆ ತೆರಳಿದ. ಈ ಅಶ್ವತ್ಥಾಮನು ಈಗ ನಿನ್ನ ಕಡೆಗಿದ್ದೇನೆ, ಚಿಂತೆ ಬಿಟ್ಟು ಹಾಯಾಗಿರೋ. ಕರ್ಣನ ಮೇಲಿನ ಕೋಪದಿಂದ ಈ ಅಶ್ವತ್ಥಾಮನು ಶಸ್ತ್ರ ಸನ್ಯಾಸ ಮಾಡಿದ್ದ. ಪಿತೃವಧದಿಂದ ಕುಪಿತನಾದ ಈ ಅಶ್ವತ್ಥಾಮ ಮತ್ತೆ ರಣರಂಗಕ್ಕಿಳಿದಿದ್ದಾನೆ. ಮುಂದಿನ ಪ್ರಳಯಕ್ಕೆ ಹಿಂದೆ ನಾಂದಿಯಾಗಲಿ. ಅಶ್ವತ್ಥಾಮ, ನೀನು ಶಸ್ತ್ರ ಹಿಡಿಯಬೇಕಾದರೆ ಕರ್ಣ ಸಾಯಬೇಕಾಯಿತು. ಅವಸರ ಬೇಡ, ಕೊಂಚ ತಾಳು. ನಾನು ಸತ್ತ ಮೇಲೆ ಹಾಯಾಗಿ ಶಸ್ತ್ರಗ್ರಹಣ ಮಾಡಬೇಕು. ಅಶ್ವತ್ಥಾಮ, ನಿನಗೆ ತಿಳಿದಿರಲಿ, ಕರ್ಣ ಬೇರೆಯಲ್ಲ, ಈ ದುರ್ಯೋಧನ ಬೇರೆಯಲ್ಲ. ಓಹೋ, ಈಗಲೂ ಕರ್ಣನ ಮೇಲೆ ಅದೇ ಆದರ, ನನ್ನ ಮೇಲೆ ಅನಾದರ. ಇರಲಿ ಗೌರವೇಶ್ವರ, ನಾನಿನ್ನು ಬರುತ್ತೇನೆ. ಮಗು, ಎಂತಹ ಕೆಲಸ ಮಾಡಿಬಿಟ್ಟೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಶ್ವತ್ಥಾಮನನ್ನು ಅವಮಾನಿಸಿ ಕಳಿಸಿಬಿಟ್ಟೆಯಲ್ಲ. ಅವಮಾನಿಸದೆ ಮತ್ತೇನು ಪೂಜೆ ಮಾಡಬೇಕೆ? ಕೇಳಿಸಲಿಲ್ಲವೇ ಅವನು ಕರ್ಣನ ಬಗ್ಗೆ ಆಡಿದ ಮಾತು? ಇದು ನಿನ್ನ ತಪ್ಪಲ್ಲ, ನನ್ನ ವಿಧಿ. ಒಟ್ಟಿನಲ್ಲಿ ಕುರುಕುಲದ ಕೊನೆಗಾಲ ಸನ್ನಿಹಿತವಾಗಿದೆ. ಯಾರು ಹೆಣೆದರು ಕಾಣೆ ಸಂಗ್ರಾಮ ಸೂತ್ರ, ಆಡಿಹುದು ಹಡಿದಿರುವ ಸೇಡಿನ ಪಾತ್ರ. ಯಾರು ಹೆಣೆದರು ಕಾಣೆ ಸಂಗ್ರಾಮ ಸೂತ್ರ, ಆಡಿಹುದು ಹಡಿದಿರುವ ಸೇಡಿನ ಪಾತ್ರ. ಬಾದೆರೆದ ಹೊಂಚಿದು ಸೇಡಿನಾಯನ, ಬಾದೆರೆದ ಹೊಂಚಿದು ಸೇಡಿನಾಯನ. ನೋಟಕ್ಕೆ ನಿಲುಕದ ಧರ್ಮದ ಪಯಣ. ದಾಹ, ದಾಹ, ಬಾಯಾರಿಕೆ, ಬಾಯಾರಿಕೆ.
ನಿಜವೇ? ತಪ್ಪಿದಿರಿ. ಅದು ಭೀಮ ದುರ್ಯೋಧನರಿರಬೇಕು. ಏನಯ್ಯ ವಿಷಯ ಪೂರ್ತಿ ತಿಳಿಯದೆ ನನ್ನನ್ನೇ ಆಕ್ಷೇಪಿಸುತ್ತಿರುವೆಯಲ್ಲ. ಸರಿ ಸರಿ, ಅರ್ಜುನ ದುರ್ಯೋಧನರಿರಬೇಕು. ಹೇಳಿದನಲ್ಲ, ಹೊಡೆದಾಡಿಕೊಂಡರು. ಹಾಗಾದರೆ ಭೀಮನ ಜೊತೆ ದುರ್ಯೋಧನ ಯುದ್ಧ ಮಾಡಲಿಲ್ಲ. ಮೊದಲಿಗೆ ಭೀಮ ದುರ್ಯೋಧನರ ಜೊತೆ ಭೀಕರವಾದ ಗದಾಯುದ್ಧ ಯುದ್ಧ ನಡೆಯುತ್ತಿರುವಾಗಲೇ ಬಲದೇವಾತ್ತ ಬಂದ. ತನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನಿಗೆ ಏನೋ ಸಂಕೇತ ನೀಡಿದ. ಆ ಪಟ್ಟು ಫಲಿಸಿತು. ದುರ್ಯೋಧನನ ಗದೆ ಭೀಮನ ಮೇಲೆರಗಿತು. ತನ್ನ ತಮ್ಮ ದುಶ್ಯಾಸನನನ್ನು ಕೊಂದ ಸೇಡನ್ನು ದುರ್ಯೋಧನ ತೀರಿಸಿಕೊಂಡ. ಭೀಮಸೇನ ಭೀಮಾಗ್ರಜ, ಸ್ವಲ್ಪ ಚೇತರಿಸಿಕೋ. ಹೇಳಬೇಕಾದ ವಿಷಯ ಇನ್ನೂ ಮುಗಿದಿಲ್ಲ. ಕೊಂಚ ಬಾಕಿ ಉಳಿದಿದೆ. ಏನು ಇನ್ನೂ ಹೇಳಲಿಕ್ಕಿದೆಯೇ? ಉಂಟು, ಕೇಳು. ಆಗ ನಿನ್ನ ಎರಡನೆಯ ತಮ್ಮ ಅರ್ಜುನ ಬಿದ್ದಿದ್ದ ಭೀಮನ ಕೈಯಿಂದ ಗದೆಯನ್ನು ಎಳೆದುಕೊಂಡು ತಾನು ಮುನ್ನುಗ್ಗಿದ. ಕೃಷ್ಣ ಕೈ ಹಿಡಿದು ಎಳೆದರೂ ಕೇಳದೆ ದುರ್ಯೋಧನನ ಮೇಲೆರಗಿದ. ಗದಾ ಯುದ್ಧದಲ್ಲಿ ಇನ್ನೂ ಕಳಗದ ಅರ್ಜುನನು ಗೆಲ್ಲುವುದುಂಟೆ? ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಬಲದೇವ ಅರ್ಜುನ ಪಕ್ಷಪಾತಿಯಾದ ಕೃಷ್ಣನನ್ನು ಕರೆದುಕೊಂಡು ಬಲವಂತವಾಗಿ ದ್ವಾರಕೆಗೆ ಕರೆದುಕೊಂಡು ಹೋದ. ಭೀಮಸೇನ ಕಾಡಿನಲ್ಲೂ ನನ್ನ ದುಃಖದಲ್ಲಿ ಪಾಲ್ಗೊಂಡೆ. ನಮಗೆಲ್ಲ ಧೈರ್ಯ ತಂದೆ. ಅರಗಿನ ಮನೆಯಿಂದ ನಮ್ಮನ್ನು ಪಾರು ಮಾಡಿದೆ. ಕಿರ್ಮೀರನನ್ನು, ಹಿಡಿಂಬನನ್ನು, ಜರಾಸಂಧನನ್ನು, ಕೀಚಕನನ್ನು ವಧೆ ಮಾಡಿದೆ. 99 ಮಂದಿ ಕೌರವರನ್ನು ಮುಗಿಸಿದೆ. ಎಲ್ಲವೂ ವ್ಯರ್ಥವಾಯಿತು. ಇಷ್ಟೆಲ್ಲ ಸಾಧಿಸಿ ನಮ್ಮನ್ನು ಬಿಟ್ಟು ತೆರಳಿದೆಯಾ? ದ್ರೌಪದಿ, ದ್ರೌಪದಿ,
ಪಾಂಚಾಲಿ, ನಿನ್ನ ಪ್ರೀತಿಯನ್ನಲ್ಲ, ನನ್ನ ತಮ್ಮ ಅರ್ಜುನನ ಅಣ್ಣ ಇನ್ನಿಲ್ಲವಾದ ಜಡೆ ಹೆಣೆಯುತ್ತೇನೆಂದು. ಶ್ರೀಕೃಷ್ಣ ಸಂದೇಶ ಕಳಿಸಿದನಲ್ಲವೇ? ದ್ರೌಪದಿಯ ಜಡೆ ಹೆಣೆಯುವ ಸನ್ನಾಹ ನಡೆಯಲಿ ಎಂದು. ಮಲ್ಲಿಗೆಯ ಚೆಂಡು ತನ್ನಿ, ಬನ್ನಿ, ಬೇಗ ಬನ್ನಿ, ನನ್ನ ಜಡೆ ಹೆಣೆದು ಅಲಂಕರಿಸಿ. ಭಗವಾನ್ ವಾಸುದೇವನ ಆಜ್ಞೆ ನಡೆಯಲೇಬೇಕು. ಮಾತು ಎಂದೂ ಸುಳ್ಳಾಗದಿಲ್ಲ. ಏನೇನೋ ಬಡಬಡಿಸುತ್ತಿದ್ದೇನೆ. ಮಹಾರಾಜ, ದ್ರೌಪದಿ, ನಾನು ಆರ್ಯಪುತ್ರನ ಜೊತೆ ಹೋಗಬೇಕು. ಚಿತೆ ಸಿದ್ಧಗೊಳಿಸಲು ಅಪ್ಪಣೆಯಾಗಲಿ. ಇಷ್ಟೆಲ್ಲ ದುಃಖಗಳಿಗೆ ನಾನೇ ಕಾರಣ. ಇಷ್ಟೆಲ್ಲದಕ್ಕೂ ನನ್ನಿಂದಲೇ. ನಾನು ನಿನ್ನ ಜೊತೆ ಚಿತೆ ಇರುತ್ತೇನೆ.
ಜಗವನು ಹೆಣೆದನು ಇನಿಯ ಅವಳ ಬಯಕೆಯ ಗೆದ್ದನು ಇನಿಯ ಅವಳ ಬಯಕೆಯ ಗೆದ್ದನು ಇನಿಯ. ನೋಡಿದೆಯ ಪಾಂಚಾಲಿ, ದುಶ್ಯಾಸನನ ಕೈ ಸೋಕಿದ ಈ ಕೂದಲು ಇಡೀ ಗುರುಕುಲಕ್ಕೆ ಕಾಲ ಸರ್ಪವಾಯಿತು. ಇದು ಇದು ಈ ಕೈಗಳಿಂದ ನಿನ್ನ ಎಲ್ಲ ಅಳಿಸಿ ಬಿಡುವೆ ಪಾಂಚಾಲಿ. ಪಾಂಚಾಲಿ, ನೀನು ಜಡೆ ಹೆಣೆದುಕೋ. ಆರ್ಯಪುತ್ರ, ಜಡೆ ಹೆಣೆಯುವ ಕಲೆ ಮರೆತು ಬಿಟ್ಟಿದ್ದೇನೆ. ಇನ್ನು ನಿಮ್ಮ ಕೈಯಿಂದ ಕಟ್ಟಿಸಿಕೊಂಡು ಕಲಿಯಬೇಕು. ಹಾಗಲಿ ದೇವಿ, ನಾನೇ ಹೆಣೆಯುವೆನು. ಮಾಸಿರುವ ನಗುವನ್ನು ಸಿಕ್ಕಾದ ಜಡೆಯನ್ನು ಮಾಸಿರುವ ನಗುವನ್ನು ಸಿಕ್ಕಾದ ಜಡೆಯನ್ನು ಹೆಣೆದನು ಇನಿಯನು ಇಂದು ಹೆಣೆದನು ಇನಿಯನು ಇಂದು. ಭಗವಾನ್ ವಾಸುದೇವರು ಬರುತ್ತಿದ್ದಾರೆ. ಶತ್ರು ಸಂತತಿಯನ್ನೇ ನಿರ್ಮೂಲಗೊಳಿಸಿದ ಧರ್ಮರಾಜನಿಗೆ ಜಯವಾಗಲಿ. ಭಗವಾನ್ ಶ್ರೀಕೃಷ್ಣ, ಇಲ್ಲಿ ನನ್ನದೇನೂ ಇಲ್ಲ, ಎಲ್ಲ ನನ್ನ ತಮ್ಮಂದಿರ ಸಾಹಸ ಹಾಗೂ ನಿನ್ನ ಅನುಗ್ರಹದ ಫಲ. ಮಹಾರಾಜ ಯುಧಿಷ್ಠಿರ, ನನಗೆ ಸುದ್ದಿ ತಿಳಿಯಿತು ಚಾರ್ವಕ ರಾಕ್ಷಸ ಬಂದು ನಿನ್ನ ತಲೆ ಕೆಡಿಸಿದ್ದಾನೆ ಎಂದು. ಅದಕ್ಕಾಗಿ ಭೀಮಸೇನನನ್ನು ಮುಂದೆ ಕಳುಹಿಸಿರುವೆನು. ಹಾಗಾದರೆ ಆ ಮುನಿವೇಶದಿಂದ ಬಂದವನು ರಾಕ್ಷಸನೇ? ಎಲ್ಲಿರುವನು ಅವನು? ಅವನನ್ನು ಈಗಲೇ ದುರ್ಯೋಧನನಿಗೆ ಕಳಿಸಿಬಿಡುತ್ತೇನೆ. ಭೀಮಸೇನ, ಆ ಕೆಲಸವನ್ನು ನಕುಲನೇ ಮಾಡಿಬಿಟ್ಟ ಇರಲಿ ಬಿಡು. ಮಹಾರಾಜ, ಎಲ್ಲವೂ ಬಯಸಿದಂತೆ ಆಗಿದೆ. ಈ ಮಹಾವಿಜಯದ ಸಂತೋಷದ ಈ ಕ್ಷಣದಲ್ಲಿ ನಾವಿದ್ದೇವೆ. ಇನ್ನೇನಾಗಬೇಕು ಕೇಳು. ವಾಸುದೇವ, ಏನು ಹೇಳಲಿ? ನಾನು ಹೇಳಿದಂತೆ ದೇಶವು ಸಮೃದ್ಧಿಯಾಗಲಿ, ಜನರ ಸುಖ ಸಂಪದಗಳಿಂದ ನೂರಾರು ಕಾಲ ಬಾಳುವಂತಾಗಲಿ, ಬುದ್ಧಿವಂತರ ಮಾತಿಗೆ ಮನ್ನಣೆ ಸಿಗಲಿ, ಆಡಳಿತವು ಜನಹಿತಕಾರಿಯಾಗಲಿ. ಇಷ್ಟೇ ನನ್ನ ಕೋರಿಕೆ. ತಥಾಸ್ತು. ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಶಿಲ್ಪಾ ಪ್ರಶಾಂತ್, ಜಯ ಶ್ರೀ ಶ್ರೀನಿವಾಸ್. ಭಾವನಾ ಕರುಣಾಕರ್, ಪೂರ್ಣಿಮಾ ರವಿಕಿರಣ್, ಶಬರಿ ರಾಜೇಶ್, ಜಯಶ್ರೀ ಉಪೇಂದ್ರ, ಕನಿಷ್ಠಾ ಆರ್, ರಶ್ಮಿ ರವಿ, ಸುಜಾತಾ ಪ್ರಕಾಶ್, ಸುನೀತಾ ಪ್ರಕಾಶ್. ಸಂಗೀತ
ಮೇಘನಾ ಕುಂದಾಪುರ, ಸಾಂಗತ್ಯ ದೀಪ್ತೇಶ್ ಕೋಟೆಕ್ಕರ್, ಸಾಹಿತ್ಯ ಮನೋಜ್ ವಾಮಂಜೂರು, ವಸ್ತ್ರವಿನ್ಯಾಸ ಮತ್ತು ಪ್ರಸಾದನ ಶಿವರಾಮ್ ಕಲ್ಮಡ್ಕ, ರಂಗವಿನ್ಯಾಸ ಬ್ರಿಜೇಶ್ ಭಟ್ಟಪ್ಪಾಡಿ, ಸಾಯಿ ಕಿರಣ್. ಸಂಪೂರ್ಣ ಸಹಕಾರ ಸುದೀಶ್ ಕೂಡ್ಲು, ರಾಘವ್ ಸೂರಿ, ರೋಹನ್ ಎಸ್ ಉಚ್ಚಿಲ್, ಜೀವನ್ ಸೋಮೇಶ್ವರ. ಈ ನಾಟಕದ ನಿರ್ದೇಶನ ನಮ್ಮೂರ ಹೆಮ್ಮೆಯ ಕಲಾವಿದ ವಿದ್ದು ಉಚ್ಚಿಲ್. ಆತ್ಮೀಯತೆಯ ನುಡಿಗಳಿಂದ ಎಲ್ಲರಲ್ಲೂ ಬೆರೆತವರು, ಹಿರಿಯರಿಗೆ ತಲೆಬಾಗಿ ಕಿರಿಯರ ಬೆಳಗಿಸುವ ಉದಾರ ಮನದೊಡೆಯರು, ನಿರಂತರ ಸ್ಫೂರ್ತಿಯ ಚಿಲುಮೆ ಇವರು, ಕಾಯಕವೇ ದೇವರೆಂದುಕೊಂಡವರು, ಕಲಾದೇವಿಯ ಆರಾಧಕರು, ಮೇರು ನಟರು. ಅನುಕರಣೀಯವು ಇವರ ಕ್ರಿಯಾಶೀಲತೆಯು. ನಿಮಗಿದು ಆದರಣೀಯ ಪೂರ್ವಕ ಗೌರವಾಭಿನಂದನೆ. ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ತೆರವುಗೊಳಿಸುತ್ತಿದ್ದೇವೆ. ಸರ್ವೇ ಜನ ಸುಖಿನೋ ಭವಂತು ಇರಬೇಕು ಅನ್ನುವಂತಹ ಆಶಯದೊಂದಿಗೆ ನಿರ್ದೇಶನವನ್ನು ಮಾಡುತ್ತಾ ಪಕ್ವ ನಾಟಕಗಳನ್ನು ಈ ವೇದಿಕೆಯಲ್ಲಿ